ಪ್ರೀತಿಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದಿನ ಮಂಕುತಿಮ್ಮನ ಕಗ್ಗ ಜ್ಞಾನದ ಬೆಳಕು ಸರಣಿ ಕಾರ್ಯಕ್ರಮ 93. ನಾನು ಋಣಾಕರ ಬಳ್ಕೂರು, ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಇಂದಿನ ಕಗ್ಗವನ್ನ ಕೇಳಿ ಬರೋಣ ಬನ್ನಿ. ಸಕ್ಕರೆಯ ಭಕ್ಷ್ಯವನ್ನು ಮಕ್ಕಳೆದುರಿಗೆ ಕೈಗೆ ಸಿಕ್ಕುವಂತಿರಿಸಿ ಕದ್ದರೆ ಗದ್ದರಿಪುದೇ. ತಕ್ಕುದಲ್ಲದ ಪೇಕ್ಷೆಗೆ ಏಕೆ ಮದ್ಯವ ಕುಡಿಸುತ್ತ ಉಕ್ಕಿಸುವನದನು ವಿಧಿ ಮಂಕುತಿಮ್ಮ. ಉಕ್ಕಿಸುವನದನು ವಿಧಿ ಮಂಕುತಿಮ್ಮ. ಬಂಧುಗಳೇ, ಇಂದಿನ ಕಗ್ಗವು ನಿಮ್ಮೆಲ್ಲರ ಬಾಲ್ಯದ ಜೀವನದಲ್ಲಿ ನಡೆದಿರುವ, ನೀವು ನೋಡಿರುವ ಸರಳವಾದ ಘಟನೆಯನ್ನ ಮಾನ್ಯ ಗುಂಡಪ್ಪನವರು ಕಿರಿದಾದ ವಿಷಯದಲ್ಲಿಯೇ ಹಿರಿದಾದ ಅರ್ಥವನ್ನ ಕೊಡುವ ಒಂದು ಅನುಭವವನ್ನು ಇಲ್ಲಿ ನಮ್ಮ ಮುಂದೆ ಇಟ್ಟಿರುವುದನ್ನ ನಾವು ಕಾಣಬಹುದು. ನಮ್ಮ ದೈನಂದಿನ ದಿನದಲ್ಲಿ ಕೆಲವೊಂದು ವಿಚಾರಗಳನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಳುವುದೇ ಇಲ್ಲ. ಹೋದ್ರೆ ಹೋಯ್ತು, ಆದ್ರೆ ಆಯ್ತು ಅನ್ನುವ ಒಂದು ಸಣ್ಣ ರೀತಿಯ ಆಲಸ್ಯತನವನ್ನು ನಾವು ತೋರಿಸ್ತೇವೆ. ಆದ್ರೆ ಆ ಘಟನೆ ನಡೆದು ಹೋದ ಮೇಲೆ ಎಂತ ಕೆಲಸ ಆಗಿ ಹೋಯ್ತು, ತುಂಬಾನೇ ಪಶ್ಚಾತ್ತಾಪವನ್ನು ಪಡುತ್ತೇವೆ. ಗತಿಸಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಲ್ಲ ಎಂಬ ಹಿರಿಯರ ಮಾತು 100ಕ್ಕೆ 100 ಸತ್ಯ. ಅದರಿಂದ ಕಲಿತಿರುವ ಅನುಭವ ಅಥವಾ ಪಾಠ ಮುಂದಿನ ಆ ಘಟನೆ ಆಗದೇ ಇದ್ರೆ ಸಾಕು. ಆ ಬಗ್ಗೆ ನಾವು ಬಹಳಷ್ಟು ಎಚ್ಚರವನ್ನ ವಹಿಸಿಕೊಳ್ಬೇಕಾಗ್ತದೆ. ಸಾಮಾನ್ಯವಾಗಿ ಮನೆಯಲ್ಲಿ ಮಕ್ಕಳು ಇರುವಾಗ ಮಕ್ಕಳು ಇಷ್ಟಪಡುವಂತ ತಿಂಡಿ ಇರಬಹುದು, ಆಟಿಕೆ ವಸ್ತುಗಳಿರ್ಬೋದು, ಇನ್ಯಾವುದೋ ಅಪಾಯಕಾರಿ ಸಣ್ಣ ಪುಟ್ಟ ವಸ್ತುಗಳಿರ್ತವೆ. ಅವುಗಳನ್ನು ನಾವು ಕೆಳಭಾಗದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇಟ್ಟಿರ್ತೇವೆ. ಮಕ್ಕಳು ಅದನ್ನ ನೋಡಿ ಅವರು ಇಷ್ಟಪಟ್ಟು ಆ ಹಠ ಹಿಡಿದು ಅದನ್ನ ಆಟ ಆಡುವ ವಸ್ತು ಅಂತ ತಿಳಿದುಕೊಂಡೋ ಅಥವಾ ತಿನ್ನುವಂತ ಆಸೆಯಾಗಿಯೋ ಅದನ್ನ ತಗೊಂಡ್ಬಿಡ್ತಾರೆ. ಕಣ್ಣಿಗೂ ಕಂಡಿದ್ದನ್ನು ಅವ್ರು ಬಿಡ್ತಾರೆ, ಸುಮ್ಮನೆ ಬಿಡೋದಿಲ್ಲ. ಹೇಗಾದ್ರೂ ಮಾಡಿ ಅದನ್ನು ತಕೊಂಡು ನಮ್ಮ ಕಣ್ಣನ್ನ ತಪ್ಪಿಸಿ ಒಂದೇ ಆಟ ಆಡ್ತಾರೆ ಅಥವಾ ಇಲ್ಲಿ ಇಟ್ಟಿರುವಂತ ಎಲ್ಲ ತಿಂಡಿಯನ್ನ ತಿಂದ್ಬಿಡ್ತಾರೆ. ಇದನ್ನ ತಂದೆ ತಾಯಿಯವರು ಕಂಡಾಗ ಅವ್ರ ಕಣ್ಣು ಕೆಂಪಾಗಿ ಹೋಗುತ್ತೆ. ಎಲ್ಲೆಲ್ಲ ಸಿಟ್ಟು ಒಮ್ಮೆಲೆ ಬಂದ್ಬಿಡತ್ತೆ. ಬಂದ ಸಿಟ್ಟಿನಲ್ಲೇ ಮಕ್ಕಳಿಗೆ 4 ಪೆಟ್ಟು ಕೂಡ ಬಿದ್ದ್ಬಿಡತ್ತೆ. ಆದ್ರೆ ಕವಿ ಇಲ್ಲಿ ಹೇಳ್ತಾರೆ, ಯಾಕೆ ಮಕ್ಕಳಿಗೆ ಹೊಡೆಯೋದು? ಮಕ್ಕಳು ತಪ್ಪಿಲ್ಲ. ಹಾಗಾದ್ರೆ ಇಲ್ಲಿ ತಪ್ಪಿರೋದು ಯಾರ್ದು? ಹೆತ್ತವರದು. ಅಯ್ಯೋ, ಹೆತ್ತವರಂದ್ರೆ ದೊಡ್ಡವರು, ಅನುಭವದವರು, ಅವ್ರು ತಪ್ಪು ಮಾಡ್ತಾರೆ. ಆದ್ರೆ ಒಂದಂತೂ ನಾವು ಇಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಹೆತ್ತವರು ಕೂಡ ಕೆಲವು ಬಾರಿ ತಮಗೆ ಅರಿವಿಲ್ಲದಂತೆ ತಪ್ಪನ್ನ ಮಾಡಿಬಿಡ್ತಾರೆ. ಆ ತಿಂಡಿಯನ್ನಿರ್ಬೋದು, ಆಟಿಕೆ ವಸ್ತುಗಳನ್ನಿರ್ಬೋದು, ಅಪಾಯಕಾರಿ ವಸ್ತುಗಳನ್ನ ಮಕ್ಕಳ ಕೈಗೆ ದಕ್ಕದಂತೆ, ಕಾಣದಂತೆ, ಎಟುಕದಂತೆ ಇಡಬಾರ್ದಿತ್ತು. ನಾವು ಇಟ್ಬಿಡ್ತೀವಿ. ಚಿಕ್ಕ ಮಕ್ಕಳಿಗೆ ಏನ್ ಗೊತ್ತಾಗತ್ತೆ? ಆಟ ಆಡುವಂತ ಮನಸ್ಥಿತಿಯನ್ನ ಉಳ್ಳವರವರು ತಿಂತಾರೆ, ಆಡ್ತಾರೆ, ಬಿಸಾಕ್ತಾರೆ, ಹೊಡಿತಾರೆ, ಎಸಿತಾರೆ, ಹೀಗೆ ಇನ್ನೇನೇನೋ ಮಾಡ್ತಾ ಇರ್ತಾರೆ. ಇಲ್ಲಿ ಯಾರ್ದು ಸರಿ ಯಾರು ತಪ್ಪು ಅನ್ನೋದು ಸೂಕ್ಷ್ಮವಾಗಿ ಹುಡ್ಕೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಮಕ್ಕಳು ತಪ್ಪು ಮಾಡಿದ್ರೆ ತಪ್ಪು ಅಂತ ಆಗೋದಿಲ್ಲ, ಯಾಕಂದ್ರೆ ಅವ್ರ ಮಕ್ಕಳು. ಆದ್ರೆ ಹೆತ್ತವರು ತಪ್ಪು ಮಾಡಿದ್ರೆ ಅದು ತಪ್ಪಾಗಿ ಇಲ್ಲಿ ಸರಿಯಾಗಿ ಅದನ್ನ ನಾವು ಗ್ರಹಿಸ್ಕೊಳ್ಳೋದಿಲ್ಲ. ಆದ್ರೆ ನಿಜವಾದ ಅರ್ಥದಲ್ಲಿ ಅದು ತಪ್ಪಿರ್ತದೆ. ಹೆತ್ತವರು ಅದನ್ನು ಸರಿಯಾಗಿ ಗಮನಿಸಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಜಾಗ್ರತೆಯನ್ನು, ಎಚ್ಚರಿಕೆಯನ್ನು ಕೂಡ ವಹಿಸಿಕೊಳ್ಬೇಕಾಗ್ತದೆ. ಹಾಗಾಗಿ ಮಕ್ಕಳ ಹಠವನ್ನ ಹೆತ್ತವರಿಗೆ ತಡೆಯಲು ಸುಲಭ ಸಾಧುವಾದ ಕೆಲಸವಲ್ಲ. ಮಕ್ಕಳು ತುಂಬಾ ಹಠ ಹಿಡಿತಾರೆ. ಅವರ ಹಠವನ್ನ ಸಮಾಧಾನ ಮಾಡೋದೇ ಒಂದು ದೊಡ್ಡ ಕೆಲಸವೇ ಸರಿ. ಅದು ಅನುಭವಿಸಿದವರಿಗೆ ಇವತ್ತು. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಕವಿ ಹೇಳುವಂಥದ್ದು, ಮನುಜನ ಆಲೋಚನೆಗಳಿರ್ಬೋದು, ಅವನ ಬಯಕೆಗಳಿರ್ಬೋದು, ಅವನ ಹಂಬಲವನ್ನಿರ್ಬೋದು, ಅವನ ಆಸೆಗಳಿರ್ಬೋದು, ಯೋಗ್ಯವಲ್ಲದಿದ್ದರೂ ಕೂಡ ಕೆಲವೊಂದು ಬಾರಿ ಆ ಆಸೆಗಳೊಂದಿಗೆ ಮದ್ಯವನ್ನ ಸೇರಿಸಿ ಕುಡಿಸಿ ಇನ್ನಷ್ಟು ಉಕ್ಕುವಂತೆ ಮಾಡ್ತಾನೆ. ಅದು ಬೇರೆ ಯಾರು ಅಲ್ಲ, ನಮ್ಮ ಕಣ್ಣಿಗೆ ಕಾಣದಂತೆ ಇರುವಂತಹ ಭಗವಂತ, ಆ ವಿಧಿ ಅಂತ ಕರೀತಾನೆ. ಯಾವ ಕಾರಣ ನಿಮಿತ್ತ ಹೀಗೆ ಮಾಡ್ತಾನೋ ಅದು ಅರಿಯೋದು. ಹಾಗಾಗಿ ಇವೆಲ್ಲ ವಿಚಾರಗಳ ಹಿಂದೆ ಆ ವಿಧಿಯ ಕೈವಾಡ ಇದೆ ಅಂತ ಆಯ್ತು ಅನ್ನೋದನ್ನ ಕವಿ ತುಂಬಾನೇ ಮಾರ್ಮಿಕವಾಗಿ ಈ ಕಗ್ಗದಲ್ಲಿ ಹೇಳಿರುವುದನ್ನ ನಾವು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಆರೋಗ್ಯ ಸೂತ್ರದೊಂದಿಗೆ ಮನೆಯಲ್ಲೇ ಇರಿ, ಆರಾಮವಾಗಿರಿ. ಆರೋಗ್ಯದ ಬಗ್ಗೆ ಕಾಳಜಿ ನಿಮ್ಮದಾಗಿರಲಿ. ನಮಸ್ಕಾರ.